ಸಂಸಾರ ಭಕ್ತಿಗಳನ್ನು ಸಾಧಿಸುತ್ತೇವೆ. ಸರ್ವ ಆಯಲೆಪ್ಪು ಸರ್ವ ನ್ಯಾಯಲೆಪ್ಪು ಹಿರಿಯರ ನಿಪುಣರ ಮಧುಕರ ಸಂಸಾರ ಉಂಟು ಆಪನಿಂಚಿನ ಸೇವೆಯನ್ನು ಭಕ್ತಿಯ ಸತ್ಯವರ ಸ್ವೀಕಾರವಂತಲ್ಲಿ ನಿಗಳ ರಂಗತ್ತಲ್ಲಿ ಜೊತ್ತಲ್ಲಿ ಕಲದಕ್ಕೂ ಒಬ್ಬೊಳ್ಳೆ ಕಟ್ಟುತ್ತಾರೆ ಮೂಲೆ ಹೊಟ್ಟದೆ ಅನುಗ್ರಹ ರಾಮದೇವರ ಅಂಗಮಂತಲ್ಲಿ ಚಿತ್ತೈಸಲ್ಲ ಚಿತ್ತೈಸ ಮನ್ನನೆ ಬೆಳಗಾಲಿ ಸಂಸಾರನ ಬೆಳಗಾಲಿ ಸತ್ತಕ್ಕರೆ ಬೆಳಗಾಲಿ ರಾಜ್ಯ ಸಹಿತ ಪ್ರಾರ್ಥನೆ ಗ್ರಾಮದ ಚಿತ್ತಾಯಿಸಲ್ಲ ಚಿತ್ತಾಯಿಸಲ್ಲ.
ಭಕ್ತರು ಬಂದಂಗಿನ ಕಾಲಾಡಿದ ಸೇವೆ ಪ್ರಕಾರವಾದಿ ತೆರಡಿ ಎದುರಾವಣೆಂಟು ಬೆಂಗಸ್ತಾವಿದ ಕಲತಬಹುದು ಅವಳ ಕಷ್ಟದ ಬಿಲವತ್ತಾದ ಅನುಗ್ರಹ ಎಲ್ಲರ ಸಹಾಯದ್ದು ಆ ಸರ್ವೇರೆಲ್ಲ ಅನುಗ್ರಹವನ್ನು ಕಾಪಾಡಿಕೊಂಡು ಎಂದು ರಾಜ್ಯ ಸಂಗೀತ ಪ್ರಾರ್ಥನೆ ಚಿತ್ತಾಯಿಸಲು
ಗ್ರಾಮದ ದೈವದೇವನ ಸಂಬಂಧದಿ ಅಗತ್ತಾಡಿ ದೋಲಬೈಕೆದ ಪುಣ್ಯದ ಬಂಧದ ಪೂರ್ವ ಹಿರಿಯಗಳ ಧರ್ಮನು ಮತ್ತೊಂದು ಪೂರ್ವ ಹಿರಿಯಗಳ ಆರಾಧನೆ ಒಂದು ಗೊತ್ತಿನ ಬೊಮ್ಮೆಲೆ ಬ್ರಹ್ಮವೇಂದ್ರ ಕೋಶಿನ ಹೇಳಿ ಸರಸಾನಿತ್ಯ ಇತ್ಯಾದಿ ಆರಾಧನೆ ಒಂದು ಗೊತ್ತಿನ ಮಹಿಷಂದಾಯೆ ಪ್ರಕಾರವಾದ ದೈವಂಕುಲು ಬ್ರಹ್ಮಂತಾಯ ದಿವ್ಯ ಸಂವಿಧಾನ ಅಂತ ಹೇಳಿ ನಾಗಬಂಧರು ಇಬ್ಬರಿ ಎನ್ನುತ್ತಾಯ ಪರಿವಾರ ದೈವ ಸಂವಿಧಾನ ಅಂತ ಹೇಳಿ ಸ್ವಾಮಿ ಸತ್ಯನೆ ಮಂಡದ ಪ್ರಾರ್ಥನೆ ಮಂತ್ರದಲ್ಲಿ ಕಾಲಾದಿಪೋದು ವರ್ಷಾದಿ ಬಂದಾಗ ವರ್ಷಾದಿಪೋದು ಕಾಲಾದಿ ಬಂದಾಗ ಇನ್ನು ನಮ್ಮನಂಚಿನ ಸತ್ಯವನ್ನು ಬಲ್ಪಡುವಾಡು ದೈವದ ಪರ್ಲು ಎಂದೂ ತಗೋಡು ಎಂದೆಲ್ಲ ಪರ್ಲು ದೈವ ತಗೋಡು ಭೂಬಿಂಗಾರ ಸಿರಿಸಿಂಗಾರ ಮಾಡ್ಕೊಳ್ಳೋದು ಪ್ರಕಾರವಾದ ಅನುಸಾರ ಗಂಧಪ್ರಸಾದ ಸ್ವೀಕಾರ ಮಾಡ್ಕೊಳ್ಳೋದು ಸಂಸಾರ ಆ ಪ್ರಕಾರವಾದ ಆ ಬ್ರಹ್ಮವೇದರ ಕೊಟ್ಟಿನ ಸಂವಿಧಾನ ಮಧ್ಯೆ ಕಾಲಾದಿನ ನೇಮಪ್ರಭಾಕರಡು ಭಕ್ತರ ಶ್ರದ್ಧೆಯ ಆರಾಧನೆ ಮತ್ತು ಜ್ಞಾಪ ಮಾಯದ ಮಾನವಾದ ದಿವ್ಯ ಸಂವಿಧಾನ ಅಂತ ಹೇಳಿ ಯಜಮಾನ ಸಕುಟುಂಬಸ್ಥರು ಆಡಳಿತವರ್ಗ ಸತ್ತಸ್ಥರು ಕೂಡ ಒಂದು ಭಕ್ತಿಯ ಪ್ರಾರ್ಥನೆ ಸ್ವಾಮಿ ಸತ್ಯನೇ ಭಕ್ತಿಯ ಶ್ರದ್ಧೆಯವಾದ ಆರಾಧನೆ ನಂದಲ ಭದ್ರಾಡು ಸಿಂಕ್ರಮಣ ಸೇವೆ ಕಾಲಾದಿ ಪ್ರಕಾರವಾದ ನೇಮನಾಡಿನ ಸೇವೆ ಇಂದಿನ ದಿನಮಾನ ಇಂದಿನ ದಿನಮಾನ ಕತ್ತನ ಕೈಲಿ ನೈತಿಕ ಮಹಾಗಣಪತಿ ಹೋಮ ಶುದ್ಧಮುದ್ರಿಕೆ ಲಬಡಾಯ ಬಾಲಭಂಡಾರ ಪ್ರಕಾರವಾದ ಪೂರಮಾನ್ಯ ಲಬಡಾದ ಪ್ರಪಂಚ ಮುಂದಿನ ಔಷಧಿಯ ದೀಪಾಯಿ ಮಂಗಳಸ್ಥಾನ ನೀತಿಂಚಿ ಬಿಟ್ಟೈದ ಓಪಾಯಿ ಬಿಟ್ಟರ ಅನೇಕ ದತ್ತ ಗಿಟ್ಟಿತ ಸ್ವಾಮಿ ಸುತ್ತಿನ ಪ್ರಾರ್ಥನೆ ಮಾಡ್ಕೊಂಡ ಗ್ರಾಮ ದೇವಿಯರ ಮೊದಲೇ ಸುಬ್ರಹ್ಮಣ್ಯ ದೇವರ ಸಂಸ್ಥಾನ ಮಾಡ್ಕೊಂಡು ಪ್ರಕಾರವಾದ ದುರ್ಗಾಪ್ರಮಿಯ ದೇವರ ಸಂಸ್ಥಾನ ಮಾಡ್ಕೊಂಡು ಗ್ರಾಮ ದೇವರ ಸಂಸ್ಥಾನ ಮಾಡ್ಕೊಂಡು ಭೂಮಿ ಉಂಡಾಡಿಗೆ ನಾಗದೇವರನ್ನೆದ್ದಾದ ಭೂಮಿ ತುಂಬನಾದ ಮಹಾಶೇಷಿಯಿಂದ ಅನಂತವಾಸಿ ನಾಗರಾಜೇವರ ಸಂಸ್ಥಾನ ಮಾಡ್ಕೊಂಡು ಈ ಸರ್ವಸಾನ್ನಿಧ್ಯ ಆರಾಧನೆ ಮಾಡ್ಕೊಂಡು ದೈವ ದೇವರ ಸಂಸ್ಥಾನ ಮಾಡ್ಕೊಂಡು ವಿಜಯ ಮಾಡಿಕೊಂಡು ಇಲ್ಲಿ ಕ್ಷೇತ್ರದ ಸಾನ್ನಿಧ್ಯ ಶಕ್ತಿಲಯವಾದ ಸ್ಮರಣೆ ಮಾಡ್ಕೊಂಡು ಸರ್ವೇರಿತ್ತೊಂದು ಸ್ವಾಮಿ ಸತ್ಯನ ಬಂದದ ಪ್ರಾರ್ಥನೆ ಮಾಡ್ಕೊಂಡು ಸ್ವಾಮಿ ಸತ್ಯನೇ ಇಂಥ ನಿರ್ಮಾಣ ಜಗಡಿ ಜಗಡ ಅವರು ಬೆಂಗಳೂರು ಆ ಪುರ್ಲುಗಳಿಕೆ ಕಲತ ಗೊಬ್ಬ ಮಂಚಿನ ಹೊತ್ತಲು ಆ ಸ್ಥಳೀಯ ರಂಗಿನಗಳು ವಿಜಯಪಲಾಯನಗಳು ಒಂದಾದ ಅನುದಾದ ಗಂಧಪ್ರಸಾದ ಸ್ವೀಕಾರ ಸಂಸಾದ ಸ್ವಾಮಿ ಪ್ರಯಾಣ ಮಾಡಿ ಭಕ್ತಿಯ ಪ್ರಾರ್ಥನೆ ಕೆಲಸಂದ ಉಲ್ಲಾಸ ನನ್ನ ಬರ್ಕೊಂಡು ಆಕಾಶವಾಗಿಡಿಸಿದ ಶಿಸ್ತಂಡಲ ಭೂಮಿಂದಲವನ್ನು ಶತಮಾನವನ್ನು ದೀಪಾಯಿ ಮನೆಯಂತ ದೀಪಾಯಿ ಮುಂಬರು ದೀಪಾಯಿ ಮುಂಬರು ಎಂಟಂತೆ ಅತ್ಯಂತ ಭಗವಂತರು 14 ಕಳೆಟ್ಟು ರಾಜ್ಯಾಂಗಂ ಜೊತ್ತ ಒಂದು ಆಪನಿಂಚಿನ ಸೇವೆಯನ್ನು ಪೊಂದು ಸ್ವೀಕಾರ ಮಾಡ್ಕೊಂಡು ಅನುಗ್ರಹವಂತ ಕಾಪಾಡಿಕೊಳ್ಳ ಸತ್ಯವೆಂದರೆ ರಾಜ್ಯ
ಅಗತಾಡು ಬಾರಿಗೆ ಸಂಚಾರ ಅಗತಾಡು ಬಾರಿಗೆ ಸಂಚಾರ ಅಗತಾಡು ಬಾರಿಗೆ ಸಂಚಾರ ಕಾಲಾಧಿಪತಿ ವರ್ಷಾಂತ ಕಟ್ಟೆ ಕಾಲಾದ ಮಿಚ್ಚಿ ಮುಹೂರ್ತದ ಕಟ್ಟೆ ನಡಕೊಂಡು ಬತ್ತಿನ ಕಟ್ಟಲತ್ತೆ ದಾದನ ಮುಹೂರ್ತದ ಕಟ್ಟಡೆ ಕಡ್ಪಾಂಚಿನ ಕೈಲು ಮಲ್ಪಾಂಚಿನ ಮಣ್ಣಾ ಮುಹೂರ್ತ ಕಡ್ಪಾಯಿ ಗಜಗಮ್ಮ ಏರಾಯಿ ಚಪ್ಪರದ ಅವೇ ಪ್ರಕಾರ ತಾವಡು ಚಪ್ರಾಂಚಿನ ಪಾಲ್ಗೊಂಡಾರ ರಾಜ್ಯವನ್ನು ಸೇಜ್ಯ ಮುಲ್ಪಾದು ಸಂಸಾರನ ಬರಡಿಪಾನ ಮುಲ್ಪಾದು ಕೈಬುದಿನ ಬತ್ತ ಒಂದು ಬತ್ತ ಬೆರಿತಾಳೆ ಬೇಗುದಿನ ಬತ್ತ ಒಂದು ಬತ್ತ ತೆರತಾಡ ಸರಿಬುದಿನ ಬತ್ತ ಅದು ಬತ್ತ ಸರ್ವ ಬಿಡಿಸಲು ಜಪಡಾಂಚಿನ ಪಾಲ್ಗೊಂಡಾರು ಈಗ ನೇತ್ರಾವತಿ ಭೈರಮುಂಡೆ ಗರಡಿ ಪುಕ್ಕೊಂಡು ಬತ್ತಿಂಚಿನ ಹೊರತು ಐನ ಪೆರಡು ಗೋಧುಳಿ ಮುಖೂರ್ತದ ಕಟ್ಟಳೆ ದೀಪ ಸುತ್ತಿಗೆ ಅವೇ ಪ್ರಕಾರ ಕಟ್ಟಾಂಚಿನ ಕಲಶ ಮಲ್ಪಾಂಚಿನ ಶುದ್ಧಾಂತಿಗೆದ ಹೋಮದ ಬಗ್ಗೆ ಸ್ವಾಮಿಗೆ ಅರ್ಪಿತ ಮೂವತ್ತೊಂಬತ್ತನೇ ಕಾಂಡ್ವಿ ಐನ ಬಿಡ್ತ ಮುಹೂರ್ತದ ಕಟ್ಟಿಡಿ ಏನು ಅಣ್ಣನಕಲಿ ಕೋಟಿ ಚೆನ್ನೈರು ಬಂದ್ಬಿಟ್ಟಿನ ವಿಚಾರದ ಕಟ್ಟಿಡಿ ನೇತ್ರಾವತಿ ಭೈರಮುಂಡೆ ಗರಡಿ ಕಾಚು 19 ರಾಜ್ಯದ ಕಲಗೆ ಜತ್ತೊಂದೆ ಕಲತ್ತ ಕೊಬ್ಬರು ಗುಬ್ಬ ಒಂದು ಬರ್ತೇನೆ ಅಕ್ಕಲನ ಕಟ್ಟಡೆ ಸಾಂಗಿ ಮಲ್ಪ ಒಂದು ಬರ್ತದೆ ಅಸ್ತಮಾಯಿನ ಬಾಲಭಸ್ಕರಿ ಉದಯ ಬರ್ಪಿಂಚಿನ ಹೊತ್ತು ಅಕ್ಕ ಮಾಯಿಂದ ಮಾಡಿ ಹಿಂಡು ಮಣ್ಪುರು ಬಂದಿನ ಆಸವಿದೆ 9 ಧರ್ಮತ್ತೇನು ಅಧಿಕಾರದ ಕಟ್ಟಡಿ ಭತ್ತ ಸಲ ಭೂಮಸ್ತದ ಭತ್ತ ಹಾಕಿ ಎತ್ತುಕೊಂಡಾಡ ಬರ್ತಾರೆ ನಿಖಲ ಮದಿಪುಳು ನಿಮ್ಮದಿ ಒಂದೇ ಮಾಯಸ್ಥಾನದ ಕಟ್ಟಡಿ ಪ್ರಬಾಲ ಒಂದು ನೇತ್ರಾವತಿ ಭೈರಮುಂಡೆ ಗರಡಿನ ಬಿಡೊಂದು ಪಾಂಚಿನ ಭತ್ತಾದಿ ಕುಲದ ರಂಗಸ್ಥಳದ ಕಲಿತ ಕಟ್ಟೆ ಪ್ರಕಟ ಪುಕ್ಕು ಪಿಚ್ಚರ ಬಿಡ್ತು ಬಡ್ರೆ ಯಾನು ಪುಕ್ಕಿಂಚಿನ ಧರ್ಮ ಇದು 19 ಬಿಡ್ತು ಇಂಚ ವಿಷಾಮೃತ ದಶದೋಷ ಪಾಪ ಪುಣ್ಯ ಕರ್ಮ ಎರ್ತ ಜಪ್ಪಲೆ ರಟ್ಟುತ್ತರ ವಾಕ್ಯ ಮತ್ಕೊರುರ ಕೊಂಡಾಟದ ಬಿಟ್ರೆ ಅಗತಾಡದೋಳ ಬಾರಿಕೆ ಸಂಸಾರ ಸರ್ವಿಡಲ ಕೂಡ ಸ್ವಾಮಿತ್ವ ಮಾಯಿಂದ ಮನೆ ಮೇಲೆ ಒಂಡೊಂದು ಬತ್ತಿಂಚಿನ ಗಲಿಗಿಟ್ಟು ಕಾಲುಗಳಿಗಿನ ವಿಷಿತ್ತ ಪಾಲು ಬತ್ತಿಪ್ಪು ವಿಷವು ತಟ್ಟುಬಾರಲ್ಲ ಅಮೃತದ ಕಲಶದ ಕೋಟೆಯನ್ನು ಕೂಡ ಅದು ಕುರ್ಲಾ ಬಂದ್ಬಿಟ್ಟಿನ ವಿಚಾರ ಮರಿ ಬತ್ತಿ ವಿಷಿತ್ತಿನ ತಟ್ಟುಬಾರವೇ ಅಮೃತದ ಕಲಶದ ಕೋಟೆಯನ್ನು ಕೂಡ ಅಮೂಲ್ಯರಿಗೆ ಬಂಪಾಗ್ತಿ ನೂಲು ಪಾಲು ಮೊಸರು ಕಟ್ಟರಲ್ಲಿ ಎತ್ಕೊಂಡಾಡು ಬತ್ತೆ ಮೂರ್ತರಿಯದು ಬೇರೆ ತುರುಳಲ್ಲಿ 9 ಸಮತಾರ್ಗಿನಿ 4 ಗುತ್ತಾಗ ಭಗವತಿಕಮ್ಮ ಮುತ್ತುಪಡಿಸ್ತಾದ ಬಿರ್ತುಲ್ವೇರ ಬರಿಕಿದ ಮಾಮ ಸಾಮಾನದ ಕಟ್ಟೆ ಮಾಯ ಭಂಡಾರಗಳೆತ್ತು ಉಂಟಿಯ ಮೂರ್ತದ ಕಟ್ಟಡಿ ಇರುಳಿರು ರಾಶತ್ತೆ ಇಡೀ ಎನ್ನ ಧರ್ಮ ಪ್ರಕಾರ ಅಗತಾಡಿ ಬಾರಿಕೆ ಸಂಸಾರ ಸರ್ವಭಕ್ತಿಯನ್ನು ಹುರಿಯಂತ ರೊಟ್ಟಿಯ ಪಣ ಈ ಕಾಲದ ಕಟ್ಟಡಿ ವೈರೂಪಣ ಮಾಯ ಎತ್ಕೊಂಡು ಆಡಲು ಬರ್ತದೆ ರಂಗಸ್ಥಳದ ಕಾಚಿಡ ಬುಕ್ಕು ಬಿಡ್ತು ಅತ್ತೆ ಹೆಂಚಾಯನ್ನ ಹುಟ್ಟು ಬಿಡೋ ಚಾರಿತ್ಯದ ಬಡಲೆ ಓದುಡೆ ಸಬದಾರಿ ಮಲ್ಕೊಳ ಕೊಂಡಾಟದ ಮದಿಪು ಸ್ವಾಮಿತ್ವ ಮಾಯಿಂದ ಮಾಡಿಬಲೆ ಕಾಲಾದಿದ ಕಟ್ಟಳೆ ವರ್ಷಾದಿದ ಮೆಚ್ಚಿ ರಾಜ್ಯವನ್ನು ಕೂಡುಪಟ್ಪೊಂದು ನೂಲು ಪಾಲು 9 ಮರಿ ಮಲ್ಪೊಂದು ಅಗತಾಡಿದೋಳ ಬಾರಿಕೆ ಸಂಸಾರ ಕೂಡೊಂದು ಕಾಲಾದಿದ ಸೇವೆ ಕೊರೊಂದು ಬರಬೆರಪ್ಪ ನಿನ್ನ ಹುಟ್ಟು ಮಲ್ಲತ್ತಿ ಅಧಿಕಾರದ ಕಟ್ಟಡ ಸಾಯದೊಂದು ಪ್ರಸಾದಲ ಧರ್ಮದ ವಾಕ್ಯನ ಪಟ್ಟಾಧಿಕಾರ ಲಾಭಂಡಿನ ವಿಚಾರತ್ತೆ ಅವನ ಕಟ್ಟು ನಡಕ ಮಲ್ತಂದ್ರೆ ಇನ್ನು ಹಟ್ಟುವರೆಗೆ ಆಪರಿಂಚಿನ ಕಟ್ಟಡ ಸಂಘ ಮಲ್ಪವೆ ಸಂಸಾರಗಳ ರಾಜ್ಯಗಳ ಬೋಡಾಪಂಚಿನ ಧೈರ್ಯದ ವಾಕ್ಯನ ಕೊರದು ಬರ್ಬೇಕು
ಕೈತಕ್ಕೊಂದಕ್ಕಾಗಿ ತೊಟ್ಲ ಬಾಲೆ ಸರ್ವಭಕ್ತರು ಕೂಡ ಪಿಂಚಿನ ಧರ್ಮದ ಗಂಧ ಪೂಡಿನ ಕೊರಪೆ ಅಗತ್ತಾಡದ ಮಣ್ಣು ಲೆಪ್ಪನಾಗಬೋಕೊಂದಲೋರಿಗೆ ಮಾಯನ್ನ ಮಾಡಿ ಬಂದ ಮುನ್ಪಾಡು ದೇವಿಯರು ಪುರಿಂಚಿನ ಅಂಶಾನ ತಲಂಸಲ ಕದಮಾತ ಅಮ್ಮನ ಕಾರ್ಯಭಾವನೆ ಎನ್ನುವುದರ ದೇವರೆಲ್ಲ ಸತ್ಯೆಲ್ಲ ಕೊಡ್ಲು ಮಣಿಕೆ ಪಾದು ಹೊಡೆದು ಮಾಯನ್ನ ಮಾಡಿ ಬರ ಧರ್ಮ ಮೇರೆ ಪಾಡು ಕೊಡ್ತಾರೆ